2 ವರ್ಷಗಳ ಹಿಂದೆ ನಡೆದ ಬಿಜೆಪಿ ಕಾರ್ಯಕರ್ತನ ನಿಗೂಢ ಸಾವು ಪ್ರಕರಣ ಇದೀಗ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಂಎಲ್ ಅಶ್ವಿನಿ ಅವರ ಚುನಾವಣಾ ಪ್ರಚಾರಕ್ಕೆ ಉರುಳಾಗಿ ಪರಿಣಮಿಸಿದೆ. ನಿನ್ನೆ ಮಂಜೇಶ್ವರದಲ್ಲಿ ಅಶ್ವಿನಿ ಪರ ಪ್ರಚಾರ ಸಭೆಗೆ ಸಿದ್ಧತೆ ನಡೆಸಿದ ಬಿಜೆಪಿ ಕಾರ್ಯಕರ್ತರೇ ವಾಪಸ್ ಕಳುಹಿಸಿದ್ದಾರೆ. 2022 ಫೆಬ್ರವರಿ 15ರಂದು ಬಿಜೆಪಿ ಕಾರ್ಯಕರ್ತ 35 ವರ್ಷದ ಜ್ಯೋತಿಷ್ ಕಾಸರಗೋಡಿನ ಜೆಪಿ ಕಾಲೋನಿಯಲ್ಲಿರುವಂತಹ ಅವರ ಮನೆ ಸಮೀಪ ನಿಗೂಢವಾಗಿ ಸಾವನ್ನಪ್ಪಿದ್ದ. ಮನೆ ಸಮೀಪದ ಮರವೊಂದರಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಆತನ ದೇಹ ಪತ್ತೆಯಾಗಿತ್ತು. ಈ ನಿಗೂಢ ಸಾವಿನ ರಹಸ್ಯವನ್ನ ಇನ್ನೂ ಭೇದಿಸಲು ಸಾಧ್ಯ ಆಗಿಲ್ಲ. ನಿನ್ನೆ ಮಂಜೇಶ್ವರದಲ್ಲಿ ಅಶ್ವಿನಿ ಪರ ಚುನಾವಣಾ ಪ್ರಚಾರಕ್ಕೆ ಬಂದವರನ್ನ ಸ್ಥಳೀಯ ಜ್ಯೋತಿಷ್ ಬೆಂಬಲಿಗ ಬಿಜೆಪಿ ಕಾರ್ಯಕರ್ತರು ಜ್ಯೋತಿಷ್ ಸಾವಿನ ವಿಚಾರದಲ್ಲಿ ಒಂದು ತೀರ್ಮಾನ ಆಗಬೇಕು, ಈ ತೀರ್ಮಾನ ಆಗದೆ ಚುನಾವಣಾ ಪ್ರಚಾರಕ್ಕೆ ಅವಕಾಶ ನೀಡೋದಿಲ್ಲ ಅಂತ ಪಟ್ಟು ಹಿಡಿದು ಚುನಾವಣಾ ಪ್ರಚಾರಕ್ಕೆ ಬಂದವರನ್ನ ಬೈದು ವಾಪಸ್ ಕಳುಹಿಸಿದ್ದಾರೆ. ದಿವಂಗತ ಜ್ಯೋತಿಷ್ ಆರ್ಎಸ್ಎಸ್ನಲ್ಲಿ ಗುರುತಿಸಿಕೊಂಡು ಕಾಸರಗೋಡುವಿನಲ್ಲಿ ಪ್ರಬಲ ನಾಯಕನಾಗಿ ಬೆಳೀತಾ ಇದ್ರು. ಅನೇಕ ಮಂದಿ ಬೆಂಬಲಿಗರನ್ನ ಮತ್ತು ಅಭಿಮಾನಿಗಳನ್ನ ಅವರು ಹೊಂದಿದ್ರು. ಕಾಸರಗೋಡು ಜಿಲ್ಲೆಯಲ್ಲೇ ಹಿಂದೂ ಹುಲಿ ಅಂತ ಗುರುತಿಸಿಕೊಂಡಿದ್ದ ಆತನ ಅಭಿಮಾನಿಗಳು ತಿರುಗಿ ಬಿದ್ದಲ್ಲಿ ಬಿಜೆಪಿಗೆ ಹಿನ್ನಡೆ ಖಚಿತ ಅಂತ ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇವೆ. ಜ್ಯೋತಿಷನ ವಿಷಯ ಸರಿಯಾದಂತೆ ಓವೇ ಕಾರ್ಯಕ್ರಮ ಯಾರು ಬಿಡ ಓವೇ ಕಾರ್ಯಕ್ರಮ ಯಾರು ಬಿಡ